ಕೇರಳ ಸರ್ಕಾರ ಕಳುಹಿಸಿದ್ದ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ಪ್ರಸ್ತಾವನೆ ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ ಕರಾವಳಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಗೌರವ ನೀಡುವ ಸಲುವಾಗಿ ಗಣರಾಜ್ಯೋತ್ಸವ ದಿನವಾದ ಇಂದು ನಗರದ ಕಂಕನಾಡಿ ಗರೋಡಿ ಕ್ಷೇತ್ರದಿಂದ ಸ್ವಾಭಿಮಾನಿ ನಡಿಗೆ ಆರಂಭವಾಯಿತು. ಬಿಲ್ಲವ ನೇತಾರ ಹಾಗೂ ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ತೆಂಗಿನಕಾಯಿ ಒಡೆಯುವ ಮೂಲಕ ಸ್ವಾಭಿಮಾನದ ನಡಿಗೆಯ ಜಾಥಾಕ್ಕೆ ಚಾಲನೆಯನ್ನ ನೀಡಿದರು. ಈ ವೇಳೆ ವಿವಿಧ ಪಕ್ಷಗಳು, ಸಂಘಟನೆಗಳು, ಜಾತಿ ಧರ್ಮದ ನಾಯಕರು, ಕಾರ್ಯಕರ್ತರು ಭಾಗವಹಿಸಿದರು. ವಿಎಚ್ಪಿಯ ಹಿರಿಯ ನಾಯಕರಾದ ಎಂಬಿ ಪುರಾಣಿಕ್, ಶರಣ್ ಪಂಪ್ವೆಲ್, ಹಾಲಿ ಶಾಸಕ ಯುಟಿ ಖಾದರ್, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ವಸಂತ್ ಬಂಗೇರಾ, ಎಂಎಲ್ಸಿ ಹರೀಶ್ ಕುಮಾರ್, ಸ್ಥಳೀಯ ಪಾಲಿಕೆ ಸದಸ್ಯ ಸಂದೀಪ್ ಗರೋಡಿ, ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಆರ್ ಪದ್ಮರಾಜ್, ನಾರಾಯಣಗುರು ವಿಚಾರ ವೇದಿಕೆ ಸಂಚಾಲಕ ಸತ್ಯಜಿತ್ ಸುರತ್ಕಲ್ ಸಹಿತ ಮತ್ತಿತರ ಗಣ್ಯರು, ಬಿಲ್ಲವ ನಾಯಕರುಗಳು ಉಪಸ್ಥಿತರಿದ್ದರು. ನಾರಾಯಣಗುರುಗಳ ಭಾವಚಿತ್ರ ಇರುವ 7 ವಾಹನಗಳು ಜಾಥಾದಲ್ಲಿ ಭಾಗವಹಿಸಿದ್ದವು. ಪಂಪೆಲ್ ಫ್ಲೈಓವರ್ ಬಳಿ ಜಾಥಾ ಸಾಗಿ ಬರುವಾಗ ನಾರಾಯಣ ಗುರುಗಳಿಗೆ ಪುಷ್ಪಾರ್ಚನೆಯ ಗೌರವವನ್ನ ಸಲ್ಲಿಸಲಾಯಿತು. ಲೇಡಿ ಹಿಲ್ ವೃತ್ತದವರೆಗೆ ವಾಹನ ಜಾಥಾ ಬಂದು ಅಲ್ಲಿಂದ ಕುದ್ರೋಳಿ ಕ್ಷೇತ್ರಕ್ಕೆ ಕಾಲ್ನಡಿಗೆ ಮೂಲಕ ನಡೆಯಲಿದೆ. ಸ್ವಾಭಿಮಾನದ ನಡಿಗೆಯ ಜಾಥಾ ಪ್ರಯುಕ್ತ ಮಂಗಳೂರು ನಗರ ಸಂಪೂರ್ಣ ಹಳದಿಮಯವಾಗಿತ್ತು. ಎಲ್ಲೆಡೆ ನಾರಾಯಣ ಗುರುಗಳ ಫ್ಲೆಕ್ಸ್ ಬಂಟಿಂಗ್ಸ್ಗಳು ರಾರಾಜಿಸುತ್ತಿವೆ. ಸಂದೇಶವನ್ನು ಸಾರಿದ್ದಾರೆ. ನಂಜಿ ನರಮಾನಿಲಿನ ಜಾತಿ ಜಾತಿ ಪಂಪಿನ ತಡಮಿನ ಮಾಚಾದು ಅವು ಅಂತಿರ್ತು ಗಾಡಿ ಒಟ್ಟೆ 5 ನಿಮಿಷ ಹೋಗಿ ಐತೊಲ ಉಪ್ಪಿರು ಐತೊಲ ಜನ ಅವು ತೊಟ್ಟೆ ಕಾಲು ರಕ್ಷಣಾ ಸಚಿವಾಲಯದ ಅಂಡರ್ನಲ್ಲಿ ಬರುವಂಥ ಕಮಿಟಿ ನೇರವಾಗಿ ಈ ಟ್ಯಾಬ್ಲು ನಮ್ಮ ಮಾನದಂಡದಲ್ಲಿ ಬರುವುದಿಲ್ಲ ಅಂತ ಹೇಳಿ ಅದನ್ನು ತಿರಸ್ಕರಿಸಿದರೆ ನಮ್ಮದು ಯಾವುದೇ ಅಭ್ಯಂತರ ಇರ್ತಿರಲಿಲ್ಲ. ಈ ಹೋರಾಟ ಇವತ್ತು ನಡೀತಾ ಇದೆ. ಯಾವಾಗ ಆ ಟ್ಯಾಬ್ಲವನ್ನು ಮೆಚ್ಚಿಕೊಂಡು ಈ ನಾರಾಯಣ ಗುರುಗಳ ಪ್ರತಿಮೆಯನ್ನು ಶಂಕರಾಚಾರ್ಯರ ತೆಗೆದು ಶಂಕರಾಚಾರ್ಯ ಪ್ರತಿಮೆಯನ್ನು ಹಾಕಿ ಅಂತ ಹೇಳಿತ್ತು, ಖಂಡಿತವಾಗಲೂ ನಾರಾಯಣ ಗುರುಗಳ ಅನ್ವಯಗಳಾಗಿ ಇಲ್ಲಿ ಮಾತ್ರ ಅಲ್ಲ, ಈ ವಿಶ್ವಾದ್ಯಂತ ಕೋಟ್ಯಾದಿ ನಾರಾಯಣ ಗುರುಗಳ ಅನ್ವಯಗಳಿದ್ದ ನಮಗೆಲ್ಲ ಖಂಡಿತವಾಗಲೂ ನೋವಾಗಿದೆ. ನಾರಾಯಣ ಗುರುಗಳು ಯಾವುದಕ್ಕೆ ಹೋರಾಟ ಮಾಡಿದ್ರು, ಅವರ ಹೋರಾಟ ಯಾವ ರೀತಿಯಲ್ಲಿತ್ತು, ಸಂಘರ್ಷರಹಿತವಾಗಿ ಶಾಂತಿಯುತವಾಗಿ ಈ ಅದ್ವೈತ ಸಿದ್ಧಾಂತವನ್ನು ಕಾರ್ಯರೂಪಕ್ಕೆ ತಂದವರು ಯಾರು ಅಂತ ಹೇಳಿದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರ ಒಂದು ಪ್ರತಿಮೆಯನ್ನು ತೆಗೆದು ಶಂಕರಾಚಾರ್ಯ ಪ್ರತಿಮೆಯನ್ನು ಹಾಕಿದ್ದು ನನಗೆ ಖಂಡಿತವಾಗಲೂ ನೋವಾಯಿತು. ಈಗಲೂ ಕೂಡ ಈ ಅಧಿಕಾರಿ ವರ್ಗ ಏನು ಹೇಳ್ತೇವೆ, ಇಲ್ಲಿ ಏನು ಒಂದು ಈ ಕೆಳಜಾತಿಯವರನ್ನು ಹಿಂದುಳಿದ ವರ್ಗವನ್ನು ತುಳಿಯುವಂಥ ಕೆಲಸ ಇನ್ನೂ ಜೀವಂತ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಆದ್ದರಿಂದ ನಮಗೆ ಆದ ನೋವನ್ನು ಈ ರಾಜ್ಯೋತ್ಸವ
ಇವತ್ತು ನಾವು ಯಾವುದೇ ಕಾರ್ಯಕ್ರಮವನ್ನು ಹಾಳು ಮಾಡಬೇಕನ್ನೋ ನಮಗೆ ಉದ್ದೇಶ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಸ್ವಾಭಿಮಾನದ ನಡಿಗೆಯನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಸುರತ್ಕಲ್ನಲ್ಲಿ 3ವರೆಗೆ ಹೊರಡ್ತಾ ಇದೆ. ಅಲ್ಲಿ ಮುಲ್ಕಿಯವರು ಬಂದು ಸೇರಿಕೊಳ್ತಾರೆ. ಎಲ್ಲ ಭಾಗದಿಂದ ಇವತ್ತು ಕುದ್ರೋಳಿಯಲ್ಲಿ ನಡೀಲಿಕ್ಕಿದೆ. ಸಮಾಜ ಅನ್ಯಾಯವನ್ನು ಸಹಿಸುವುದಿಲ್ಲ, ತನ್ನನ್ನು ತುಳಿಯುವುದನ್ನು ಸಹಿಸುವುದಿಲ್ಲ. ಗುರುಗಳ ತತ್ವ ಸಿದ್ಧಾಂತದ ಆಧಾರದ ಮೇಲೆಯೇ ಈ ಸಮಾಜ ಮತ್ತೊಮ್ಮೆ ಎದ್ದು ನಿಲ್ತದೆ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತು ಸಾರಲಿಕ್ಕೆ ಮಂಗಳೂರು ಸಜ್ಜಾಗ್ತಾ ಇದೆ.